ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಕುಟುಂಬದ ಬಂಧುಗಳೇ, ಎಲ್ಲ ಹಿರಿಯ ನಾಯಕರೇ, ಬಹುಶಃ ಇವತ್ತು ಬಿಸಿಲಿನ ಮಧ್ಯೆಯೂ ಕೂಡ ಲೆಕ್ಕಿಸದೆ ಈ ದೇಶದ ರಾಷ್ಟ್ರಪಿತನಿಗಾದ ಅನ್ಯಾಯದ ವಿರುದ್ಧ ಹೆಗಲೆಣೆಯಾಗಿ ಬಂದು ಆ ವಿರುದ್ಧವನ್ನ, ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಂದಂತಹ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಏನಾಗುತ್ತಿದೆ ಭಾರತದ ಸ್ಥಿತಿ? ಬ್ರಿಟಿಷರನ್ನ ಹಿಂದಕ್ಕೆ ಓಡಿಸಿದಂತಹ ನಮ್ಮ ಹಿರಿಯರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದರು. ಇವತ್ತು ದಾಮೋದರ ನರೇಂದ್ರ ಮೋದಿಯವರು ಏನ್ ಮಾಡ್ತಾ ಇದ್ದಾರೆ? ಅಮೆರಿಕದ ಟ್ರಂಪಿನ ಮುಂದೆ ಭಿಕ್ಷೆ ಬೇಡುವ ರೀತಿಯಲ್ಲಿ ಭಾರತದ ಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದಾರೆ. ಇದು ಸ್ವಾಭಿಮಾನವೇ? ಈ ದೇಶದ ಬಗ್ಗೆ ಕಾಳಜಿ ಇರುವ, ಈ ದೇಶದ ಬಗ್ಗೆ ಪ್ರೇಮ ಇರುವಂತಹ ಪ್ರತಿಯೊಬ್ಬರು ಆತ್ಮಾಲೋಚನೆ ಮಾಡಬೇಕಾದ ಸ್ಥಿತಿ ಇವತ್ತು ನಮ್ಮ ಮುಂದಿದೆ. ಬಂಧುಗಳೇ, ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ರು. ಇದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿಯಾಗಿದೆ, ರೈತಾಪಿ ಬಂಧುಗಳ ಮನೆಯಲ್ಲಿ ಯಾವ ಬೆಳಕನ್ನು ಕೊಟ್ಟಿದೆ ಎಂಬುದನ್ನ ನಮ್ಮ ಗ್ರಾಮೀಣ ಜನರಿಗೆ ಗೊತ್ತು. ಅದರಿಂದಾಗಿ ಕೋವಿಡ್ ಬಂದಾಗ ಕೂಡ ಎಲ್ರಿಗೂ ಕೆಲಸ ದೊರೆಯುವಂತಾಯಿತು. ಇವತ್ತು ಏನಾಗಿದೆ? ಅಂತಹ ಒಂದು ಸ್ಕೀಮ್ ಅನ್ನ, ಅಂತಹ ಒಂದು ಯೋಜನೆಯನ್ನ, ಅದರ ಹೆಸರನ್ನ ತೆಗೆದು ಮಾತ್ರವಲ್ಲ, ಕೊಡುತ್ತಿದ್ದ ಅನುದಾನವನ್ನು ಕೂಡ ಇವತ್ತು ಕಡಿಮೆ ಮಾಡಿದ್ದಾರೆ. ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಇವತ್ತು ಟ್ಯಾಕ್ಸ್ ಕೊಡುವುದಿದ್ದರೆ ಅದು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸನ್ಮಾನ್ಯ ನಮ್ಮ ಶಾಸಕರಾದ ಯುಟಿ ಖಾದರ್ ಸ್ಪೀಕರ್ ಆಗಿರುವಂತಹ ಕರ್ನಾಟಕದ ಸರ್ಕಾರ. ಆದರೆ ಇವತ್ತು ನಮಗೆ ಕೊಡಬೇಕಾದ ಆ ಅನುದಾನವನ್ನು ಇವತ್ತು ಕಡಿತ ಮಾಡಲಾಗಿದೆ, ಇವತ್ತು ತಡೆ ಹಿಡಿಯಲಾಗಿದೆ. ಇದು ಈ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಮತ್ತು ಅವರ ಸಂಪುಟದ ಮಲತಾಯಿ ಧೋರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಸರ್ಕಾರ ಯಾವಾಗ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾದರು, ಅವತ್ತು ಸನ್ಮಾನ್ಯ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ವ್ಯಕ್ತಿತ್ವವನ್ನ ವಿಕಲ್ಪ ಮಾಡ್ತಾ ಹೋದ್ರು. ನೆಹರುವಿನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇಟ್ಟು ಈಗ ರಾಷ್ಟ್ರಪಿತನ ಮೇಲೂ ಆ ಪ್ರಹಾರ ನಡೆಯಲಿಕ್ಕೆ ಆರಂಭವಾಗಿದೆ. ನಮ್ಮ ಮಹಿಳಾ ಸಾಧುವಲ್ಲ, ನಮ್ಮ ಮಹಿಳಾ ಖಂಡಿತವಾಗಿಯೂ ಇವತ್ತು ದೇಶದಾದ್ಯಂತ ಇವತ್ತು ಜನ ಎದ್ದಿದ್ದಾರೆ. ಕರ್ನಾಟಕದಲ್ಲಂತೂ ಬೀದಿ ಬೀದಿಯಲ್ಲಿ ಜನ ಇದರ ವಿರುದ್ಧ ಎದ್ದಿದ್ದಾರೆ. ರಾಷ್ಟ್ರಪಿತನೆಂದರೆ ಯಾರು? ರಾಷ್ಟ್ರಪಿತ ಎಲ್ಲವೂ ಇದ್ದಾಗ ಅದನ್ನೆಲ್ಲವನ್ನೂ ಬಿಟ್ಟು ಅರೆಬಟ್ಟು ತೊಟ್ಟು ಫಕೀರನಂತೆ ನಮ್ಮ ನೇತೃತ್ವ ವಹಿಸಿ ಸೂರ್ಯನೇ ಮುಳಗದ ಬ್ರಿಟಿಷ್ ಸಾಮ್ರಾಜ್ಯವನ್ನ ಹಿತಕಟ್ಟಿದಂತಹ ಮಹಾನ್ ಚೇತನ ಆ ಮಹಾತ್ಮ ಗಾಂಧಿಯ ಹೆಸರು ಇವತ್ತು ಇವರಿಗೆ ವರ್ಜ್ಯವಾಗಿದೆ, ಇವರಿಗೆ ಅಲರ್ಜಿ ಆಗಿದೆ ಆ ಹೆಸರು. ಅದಕ್ಕಾಗಿ ಇವತ್ತು ಕಾಂಜಿ ಪಿಂಜಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಆಜಿ ಬೀಜಿ ಅಂತ ಮಾಡ್ತಾ ಇದ್ದಾರೆ. ಬಂಧುಗಳೇ, ಮಹಾತ್ಮ ಗಾಂಧಿಯ ಮೇಲಿನ ಈ ಪ್ರಹಾರ ಎಲ್ಲಿಗೆ ಮುಟ್ಟಿದಂತ ಹೇಳಿದೆ. ನಾಳೆ ನಮ್ಮ ಕೈಯಲ್ಲಿರುವ ನೋಟಿನಲ್ಲಿರುವಂತಹ ರಾಷ್ಟ್ರಪಿತನ ಆ ಭಾವಚಿತ್ರವು, ಆ ಛಾಯಾಚಿತ್ರವು ಕೂಡ ಮಂಗಮಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮನೆಗೆ ಈ ವಿಷಯವನ್ನು ತಲುಪಿಸಬೇಕು. ನಾವೆಲ್ಲ ನೋಡಿದ್ದೇವೆ, ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಏನೇನು ಅಭಿವೃದ್ಧಿ ಆಗಿದೆ ಅಂತ ನೀವು ನೋಡಬೇಕು. ನಮ್ಮ ಕ್ಷೇತ್ರದಲ್ಲಂತೂ ದಿನಕ್ಕೆ 100 ಕೋಟಿಯನ್ನು ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ತರ್ತಾ ಇದ್ದಾರೆ. ನಿನ್ನೆ ಕೂಡ 14 ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು, ಬೀಚ್ ಸುಧಾರಣೆ ಅಂತ. ಹೀಗೆ ಇಂತಹ ಒಂದು ರಚನಾತ್ಮಕವಾದ ಕೆಲಸವನ್ನು ಮಾಡುವ ಸರ್ಕಾರದ ವಿರುದ್ಧ, ಜನರ ವಿರುದ್ಧ ಕೇಂದ್ರ ಸರ್ಕಾರ ಇವತ್ತು ಏನೆಲ್ಲ ಹೇಳ್ತಾ ಇದೆ. ನಾವು ಯಾವ ಧರ್ಮ ವಿರೋಧಿಗಳಲ್ಲ, ಸಾತ್ವಿಕ ಮನಸ್ಸಿನ ನಿಜವಾದ ಧರ್ಮಾವಲಂಬಿಗಳು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆದ್ದರಿಂದ ಬಂಧುಗಳೇ, ನಮ್ಮನ್ನು ವಿಶ್ರಮ ಇಲ್ಲದ ದಿನಗಳಾಗಬೇಕು ಮುಂದಿನದು. ಅದಕ್ಕಾಗಿ ತಮ್ಮೆಲ್ಲರಿಗೆ ಕೈ ಜೋಡಿಸ್ತಾ ಬೇಡ್ತಾ ಇದ್ದೇನೆ. ಇದು ಬರೀ ಪಕ್ಷದ ವಿಷಯವಲ್ಲ, ಇದು ನಮ್ಮ ವೈಯಕ್ತಿಕ ವಿಷಯವೂ ಅಲ್ಲ, ಇದು ಈ ದೇಶದ ಪ್ರತಿಷ್ಠೆಯ ವಿಷಯ ಅಂತ ಹೇಳಿಕೊಳ್ತಾ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡುತ್ತಾ ತಮಗೆಲ್ಲರಿಗೂ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿ